ಮಂಗಳೂರು ಹೊರವಲಯದ ಉಳ್ಳಾಲ ತಾಲೂಕಿನ ತೊಕ್ಕೊಟ್ಟು ಬಳಿ ಪೆಮ್ಮನ್ನೂರು ಗ್ರಾಮ ಪಂಡಿತ್ ಹೌಸ್ನ ವಿಜೇತ ನಗರದ ಮನೆಯೊಂದರಲ್ಲಿ ನಡೀತಾ ಇದ್ದಂತಹ ಅನೈತಿಕ ಚಟುವಟಿಕೆಯ ಅಡ್ಡೆಗೆ ಉಳ್ಳಾಲ ಪೊಲೀಸರು ಮತ್ತು ಎಸಿಪಿ ವಿಶೇಷ ದಳ ಜಂಟಿಯಾಗಿ ದಾಳಿ ಓರ್ವ ಮಹಿಳೆ ಸೇರಿದಂತೆ 4ರನ್ನ ಬಂಧಿಸಿದ್ದಾರೆ ಹಾಗೂ 4 ಯುವತಿಯರನ್ನ ರಕ್ಷಿಸಿದ್ದಾರೆ. ಜೊತೆಗೆ 3 ದ್ವಿಚಕ್ರ ವಾಹನ, 9 ಮೊಬೈಲ್ ಫೋನ್, ನಗದು 5,000 ರೂಪಾಯಿ ಸೇರಿದಂತೆ ಒಟ್ಟು 1,76,580 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಳ್ಳಾಲ ಸುಭಾಷ್ ನಗರ ಕಡಪರ ನಿವಾಸಿ 30 ವರ್ಷದ ಅಬ್ದುಲ್ ಶಮೀರ್ ಮತ್ತು ಅಕ್ಕರೆಕೆರೆ ಮಿಲಾಸ್ ಫ್ಲಾಟ್ ನಿವಾಸಿ 38 ವರ್ಷದ ಮಹಮ್ಮದ್ ಇಬ್ರಾಹಿಂ, ಬೆಳ್ತಂಗಡಿ ಕಾಣಿಯೂರು ನೋಂಡಿಲ್ ಕಜೆ ನಿವಾಸಿ 45 ವರ್ಷದ ಅಬ್ದುಲ್ ರಜಾಕ್ ಉಸ್ಮಾನ್ ಮತ್ತು ಬಂಟ್ವಾಳ ತಾಲೂಕು ಬೋಳಂತೂರು ಗ್ರಾಮದ ವಿಟ್ಲಕೋಡಿಯ ನಿವಾಸಿ 50 ವರ್ಷ ಪ್ರಾಯದ ಮಹಿಳೆ ರುಖಿಯಾ ಬಂಧಿತ ಆರೋಪಿಗಳು. ಆರೋಪಿ ರುಖಿಯಾ ಮೂಲತಃ ವಿಟ್ಲಕೋಡಿಯ ನಿವಾಸಿಯಾಗಿದ್ದರು. ಪ್ರಸ್ತುತ ಉಳ್ಳಲದ ಪಂಡಿತ್ ಹೌಸ್ ವಿಜೇತ ನಗರದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಆಕೆಯ ಮನೆಯಲ್ಲಿ ಕೆಲವು ಮಂದಿ ಗಂಡಸರು ಮತ್ತು 4 ಮಂದಿ ಯುವತಿಯರು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂಬ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಜಿಎಸ್ ಅವರು ಪಿಎಸ್ಐ ಮಂಜುಳಾ ಎಲ್ ಮತ್ತು ಸಿಬ್ಬಂದಿ ಎಸಿಪಿ ವಿಶೇಷ ದಳದ ಜೊತೆ ದಾಳಿಯನ್ನ ನಡೆಸಿದ್ರು. ಬಂಧಿತ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಇನ್ನೋರ್ವ ಆರೋಪಿ ಲತೀಫ್ ದಸ್ತಗಿರಿಗೆ ಬಾಕಿ ಇದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ.